ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, ಯುಪಿಎಸ್ ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಅರುಣ ಮಸಾಲಾಸ್, ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಎಆರ್ಎಂಸಿ ಫರ್ಟಿಲಿಟಿ ಸೆಂಟರ್, ಮಾತಾ ಮ್ಯಾಟ್ರಿಮೋನಿ, ಎಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಜೆಪಿ ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ ಎಫ್ಎಂ. Nama TV presents Anod Dance Mommy Dance. Dance mommy, dance mommy, dance mommy, dance, dance mommy, dance, dance mommy, dance. ಹಾಯ್, ನಾನು ಮೇಘಾ ಕಾಮತ್. ಕೋಸ್ಟಲ್ ಕರ್ನಾಟಕದಲ್ಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಒಂದು ದೊಡ್ಡ ಆಪರ್ಚುನಿಟಿ ಎಲ್ಲ ತಾಯಂದರಿಗೆ. ಈ ಶೋ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದಾಗಲೇ ಎಲ್ಲ ತಾಯಂದರಿಗೆ ಖುಷಿಯಾಗಿದೆ. ಯಾಕಂದರೆ ಮನೆ ಕೆಲಸ, ಮಗು, ಆಫೀಸ್ ಅದೇ ಮಾಡ್ಕೊಂಡಿದ್ದವರಿಗೆ ಒಂದು ಚೇಂಜ್, ಒಂದು ನಮ್ಮ ಹಿಡನ್ ಟ್ಯಾಲೆಂಟ್, ಯಾವ ಟ್ಯಾಲೆಂಟನ್ನು ನಾವು ಎಷ್ಟು ದಿನ ಸೈಡಲ್ಲಿ ಇಟ್ಟಿದ್ವಿ ಆ ಟ್ಯಾಲೆಂಟನ್ನು ಇಡೀ ವರ್ಲ್ಡ್ಗೆ ತೋರಿಸುವ ಒಂದು ಆಪರ್ಚುನಿಟಿ ನಮಗೆ ನಮ್ಮ ಟಿ ವಿಯವರು ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಅ ಗ್ರೇಟ್ ಥಿಂಗ್. ಐ ಆಮ್ ರಿಯಲಿ ಹ್ಯಾಪಿ ದಟ್ ನಮ್ಮ ಟಿ ವಿ ಟುಕ್ ದಿಸ್ ಡಿಸಿಷನ್. She learned dance at the initial stages. ಒಂಜಿ 2-3 years ಎಲ್ಲೇ ಒಪ್ಪುನಾಗ ಡ್ಯಾನ್ಸ್ ಕಲ್ತಿತ್ತಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಓಲೋ ಆಪರ್ಚುನಿಟಿ ತೆಗ್ದಿಚ್ಚೆ ಅಲ್ಲಿ ಟ್ರೈ ಮಲ್ತೊಂದಿತ್ತಲ್ಲ. ಬಟ್ ವಿಚ್ ಐ ವಾಸ್ ಅವೇರ್ ಎಂಕಲ ಲವ್ ಮ್ಯಾರೇಜ್. ಸೊ ಶಿ ವಾಸ್ ಡಿಸ್ಕಸಿಂಗ್ ಎವ್ರಿಥಿಂಗ್ ವಿತ್ ಮೀ ಪಾಸ್ಟ್ ಅವರ್ ಮ್ಯಾರೇಜ್ ಆಲ್ಸೋ, ಪ್ರೀವಿಯಸ್ ಟು ಅವರ್ ಮ್ಯಾರೇಜ್ ಆಲ್ಸೋ. ಅಲ್ಲಿ ಪ್ರತಿಯೊಂದು ಬಂದಿತ್ತಲ್ಲ ಹಿಂಗೆ ಡ್ಯಾನ್ಸ್ ಮಲ್ಪೋಡು, ಹಿಂಗೆ ಪರ್ಫಾರ್ಮೆನ್ಸ್ ಕೊರೋಡು, 4 ಜನತೆ ಎದೋಡು, ನನ್ನ ಕೆಪಬಿಲಿಟಿ ತೋಚ್ಪೋಡು ಬಂದು. ಬಟ್ ಓ ಸ್ಟೇಜ್ಲ ತಿಕ್ಕೊಂಡಿತ್ತೀಜಿ, ಕಂಪನಿದ ಸ್ಟೇಜ್ ತಿಕ್ಕೊಂಡಿತ್ತು. ಎವ್ರಿ ಟೈಮ್ ಫಂಕ್ಷನ್ಸ್ ಉಪ್ಪನ ಪರ್ಫಾರ್ಮ್ ಮಾಡ್ತೊಂದಿತ್ತಲ್ಲ. ಬಟ್ ಶಿ ವಾಸ್ ನಾಟ್ ಗೆಟಿಂಗ್ ದ ಎಕ್ಸಾಕ್ಟ್ ಸ್ಟೇಜ್ ವಿಚ್ ಶಿ ರಿಯಲಿ ಡಿಸರ್ವ್ಸ್. ಫಸ್ಟ್ ನಾನು ಒಂದಿನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ತುಳಸಿ ಅಂತ ನನ್ನ ಕಲೀಗ್ ಅವ್ರು ಬಂದು ಹೀಗೆ ಒಂದು ಶೋ ಸ್ಟಾರ್ಟ್ ಆಗಿದೆ ಮೇಘಾ, ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಅಂತ ಹೇಳಿದರು. ಐ ವಾಸ್ ನಾಟ್ ವೆರಿ ಶ್ಯೂರ್, ಮಾಡ್ಬೋದಾ, ಎಷ್ಟೋ ಟ್ಯಾಲೆಂಟೆಡ್ ಮಮ್ಮೀಸ್ ಬರ್ತಾರೆ, ನನಗೆ ಆಗ್ತದಾ? ಶಿ ವಾಸ್ ಲೈಕ್, ಇಲ್ಲ ನೀನು ಮಾಡಲೇಬೇಕು, ನಾನೇ ಫಾರ್ಮ್ ತಂದಿದ್ದೇನೆ ನಿನಗೋಸ್ಕರ, ನೀನು ಫಾರ್ಮ್ ಜಸ್ಟ್ ಒಂದು ಸೈನ್ ಹಾಕಿದ್ರೆ ಆಯಿತು, ನಾನು ಫಾರ್ಮ್ ಫಿಲಪ್ ಮಾಡಿದ್ದೇನೆ, ನಾನೇ ಹೋಗಿ ಸಬ್ಮಿಟ್ ಮಾಡ್ತೇನೆ, ಬಟ್ ಯು ಹ್ಯಾವ್ ಟು ಪಾರ್ಟಿಸಿಪೇಟ್. ನಮ್ಮ ಕಲೀಗ್ಸ್ ಎಲ್ಲರೂ ಸಹ ನಮಗೋಸ್ಕರ ನೀನು ಪಾರ್ಟಿಸಿಪೇಟ್ ಮಾಡಲೇಬೇಕು ಹೇಳುವಾಗ ಓಕೆ ನೋಡುವ, ಟ್ರೈ ಮಾಡುವ ಅಂತ ನಾನು ಸಹ ಮುಂದೆ ಹೋದೆ. ಮನೆಯಲ್ಲಿ ಬಂದು ನನ್ನ ಮಾವನ ಹತ್ರ ಫಸ್ಟ್ ಹೇಳಿದೆ ಹೀಗೆ ಉಂಟು ಅಂತ. He was really happy because he knows that he always treats me like his own daughter and he wants me to always go further and try for things. ಅವ್ರು ಯಾವತ್ತೂ ನನಗೆ ಯಾವುದಕ್ಕೂ ಒಬ್ಜೆಕ್ಟ್ ಮಾಡಲಿಲ್ಲ ಇಷ್ಟರವರೆಗೆ. ಹಿ ವಾಸ್ ವೆರಿ ಹ್ಯಾಪಿ ಐ ಗಾಟ್ ದಿಸ್ ಆಪರ್ಚುನಿಟಿ ಟು ಶೋ ದಿಸ್ ಟ್ಯಾಲೆಂಟ್. ಅವರು, ನನ್ನ ಹಸ್ಬೆಂಡ್, ನನ್ನ ಅತ್ತೆ, ನನ್ನ ಮನೆಯವರು ಎಲ್ಲರೂ ನನಗೆ ಎಸ್ ಯು ಹ್ಯಾವ್ ಟು ಗೋ ಫಾರ್ ಇಟ್, ಡೂ ದ ಬೆಸ್ಟ್ ಯು ಕ್ಯಾನ್, ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು, ವಿ ಆರ್ ಆಲ್ವೇಸ್ ಸಪೋರ್ಟಿಂಗ್ ಯು ಹೇಳಿದರು. ನಾನು ವೈಕುಂಠ ಕಾಮತ್ ಕಂದೇಲ್ ಅಂತ 37 ವರ್ಷ ನಾನು ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಈಗ ರಿಟೈರ್ಡ್ ಆಗಿದ್ದೇನೆ. ನಮಗೆ ರಿಟೈರ್ಡ್ ಆದವರಿಗೆ ಬೇರೆ ಕೆಲಸ ಏನು, ಟಿ ವಿ ನೋಡೋದು. ಹಾಗೆ ನಮ್ಮ ಟಿ ವಿಯಲ್ಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸು ಪ್ರೋಗ್ರಾಮು ನನಗೆ ಅಷ್ಟು ಅಚ್ಚುಮೆಚ್ಚಿನಾಗಿ ಬಂತು. ನೋಡುವಾಗ ನಮ್ಮ ಸೊಸೆ ಹೇಳಿದರು, ಪಪ್ಪ ನನಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನಲ್ಲಿ ಕಾಂಪಿಟೇಷನ್ ಮಾಡಬೇಕು ಅಂತ ಆಸೆ ಇದೆ, ನಾನು ಮಾಡಬೇಕಂತ ಹೇಳಿದೆ. ಆಯಿತು ಹೋಗಮ್ಮ ಅಂತ ಆಶೀರ್ವಾದ ಮಾಡಿದೆ. ನಮ್ಮ ಸಂಸ್ಕೃತಿಯಲ್ಲಿ ಹೇಗೆಂದರೆ ಈ ಪಕ್ಕದ ರಾಜ್ಯದಲ್ಲೆಲ್ಲ ಮದುವೆ ಆಗಬೇಕಾದ್ರೆ ಸೊಸೆಗಳು ಆಗುವ ಸೊಸೆಗಳು ಬಂದು
ಹಾಡೋದಿದೆ, ಡ್ಯಾನ್ಸ್ ಮಾಡೋದಿದೆ, ಮತ್ತು ಆ ವಧುವಿಗೆ ತೋರಿಸ್ಲಿಕ್ಕಿತ್ತು. ಆದರೆ ನಮ್ಮ ಇದರಲ್ಲಿ ಆ ಥರ ಇರಲಿಲ್ಲ. ಬಟ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ನಮ್ಮ ಸೊಸೆ ಹೋಗಿ ಡ್ಯಾನ್ಸ್ ಮಾಡೋದನ್ನು ನೆನೆಸ್ಕೊಂಡೆ. ಇದು ಒಂದು ಬಹಳ ಒಂದು ಅವರಲ್ಲಿ ಇದ್ದ ಒಂದು ವಿದ್ಯೆ ಇದು ನಾವು ಅವರಿಗೆ ಮದುವೆ ಆಗುವಾಗ ನಾವು ಕೇಳಲಿಲ್ಲ, ನೀನು ಡ್ಯಾನ್ಸ್ ಮಾಡ್ತೀಯಾ, ಹಾಡಾಡ್ತೀಯ ಅಂತ. ಇದು ನೋಡುವಾಗ ಶೀ ಈಸ್ ಅ ರಿಯಲಿ ಒರಿಜಿನಲ್ ಡ್ಯಾನ್ಸರ್ ಥರ ನಂಗೆ ಕಂಡಿತ್ತು. ಸೊ ನಾನು ಫರ್ದರ್ ಹೋದೆ, ಆಡಿಷನ್ಸಿಗೆ ನಂದು ಫಸ್ಟ್ ಡ್ಯಾನ್ಸ್ ಇತ್ತು. ಆ್ಯಸ್ ಐ ರಿಮೆಂಬರ್, ನಾನು ತುಂಬ ನರ್ವಸ್ ಆಗಿದ್ದೆ, ತುಂಬ ಹೆದರಿದ್ದೆ. ಜಡ್ಜಸನ್ನು ನೋಡುವಾಗ ಕ್ಯಾಮರಾಸ್, ನನಗೆ ಫಸ್ಟ್ ಟೈಮ್ ಈ ಕ್ಯಾಮರಾಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ಮದುವೆ ಬಿಟ್ಟರೆ ಇಷ್ಟು ದೊಡ್ಡ ದೊಡ್ಡ ಅಪರ್ಚುನಿಟೀಸಿಗೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಎಲ್ಲ ನೋಡುವಾಗ ನರ್ವಸ್ ಆಯಿತು. I gave my performance. The audition round went well. ಮಧ್ಯಾಹ್ನ ಒಂಜಿ 2 ಗಂಟೆ ಪನ್ನ ಕಾಲ್ ಬರ್ತೇನೆ ಇಂಕ್ ವಿಂಗ್ಸ್ ತೆಗೆದಿಂದ ಅಪ್ಪಗ ಫಸ್ಟ್ ಕ್ವಶನ್ ಇತ್ತು ಏತ್ ಮಮ್ಮಿ ಸಿತ್ತೇ ಬಂದು ಆ ನಮ್ನೆ ಆತ ಜನತ ನಡುಟು ಅಲೆಗೆ ಒಂಜಿ ವಿಂಗ್ಸ್ ತೆಕ್ಕೊಂಡು ಖುಷಿ ಆಂಡ್ ಇಟ್ ವಾಸ್ ಅ ಬಿಲ್ಡಿಂಗ್ ಅಪ್ ಕಾನ್ಫಿಡೆನ್ಸ್ ಬಿಟ್ವೀನ್ ಅಸ್. So I think Arun and I have decided to give you the wing. They were like, oh Megha, oh wow, you won, really? ಎಲ್ಲರಿಗೆ ಖುಷಿ ಆಯ್ತು. ಎಲ್ಲರೂ okay, you have to go for the next round, get the best, do the best. Everybody pushed me. Everybody was like, okay, you can do better than what you did in the auditions. I was excited. ಅದಾದ ಸ್ವಲ್ಪ ದಿನದಲ್ಲಿ ಅದು ಟೆಲಿಕಾಸ್ಟ್ ಆಯಿತು. ಟೆಲಿಕಾಸ್ಟ್ ಆಗಿ ಮನೆಯಲ್ಲೆಲ್ಲರೂ ನೋಡಿದರು, ಊರಲ್ಲೆಲ್ಲರೂ ನೋಡಿದರು, ನನ್ನ ಕಸಿನ್ಸ್ ನೋಡಿದರು, ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡಿದರು, ಫ್ರೆಂಡ್ಸ್ ನೋಡಿದರು. ಎಲ್ಲರಿಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಆಡಿಷನ್ ರೌಂಡಿಗೆ ಯಾರು ಬಂದಿರಲಿಲ್ಲ, ಯಾರೂ ನೋಡಿರಲಿಲ್ಲ ನನ್ನ ಡ್ಯಾನ್ಸ್. ನನ್ನ ಕಲೀಗ್ ಮಾತ್ರ ಒಬ್ಬರು ಬಂದಿದ್ದರು, ಅವ್ರು ಸಹ ಪರ್ಫಾರ್ಮ್ ಮಾಡಿದರು. ಸೊ ಮನೆಯವರಿಗೆ ಟೆಲಿಕಾಸ್ಟ್ ನೋಡಲಿಕ್ಕೆ ಸಿಕ್ಕಿದಾಗ ದೇ ವರ್ ವೆರಿ ಹ್ಯಾಪಿ. ಎಲ್ಲರಿಗೂ ಖುಷಿ ಆಯಿತು, ಓ ನೀನು ಇಷ್ಟು ಚೆಂದ ಪರ್ಫಾರ್ಮ್ ಮಾಡಿದ್ಯಾ, ಯು ಹ್ಯಾವ್ ರಿಯಲ್ ಗುಡ್ ಸ್ಕೋಪ್ ಅಂತ ಎಲ್ಲ ಅಪ್ರಿಷಿಯೇಟ್ ಮಾಡಿದರು. ನನಗೆ ಜಾಸ್ತಿ ಹೇಳಿದರು, ಯು ಕ್ಯಾನ್ ಡೂ ಲೈಕ್ ದಿಸ್. ನನಗೆ ಕರೆಕ್ಷನ್ಸ್ ಮಾಡಿದರು, ಎಲ್ಲಿ ನಂದು ಮಿಸ್ಟೇಕ್ ಆಗ್ತಿತ್ತು, ಎಲ್ಲಿ ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ಎಲ್ಲರೂ ಸಹ ಹೇಳಿದರು. ಅಪ್ರಿಷಿಯೇಟೆಡ್ ಮೀ. ನನಗೆ ಖುಷಿ ಆಯಿತು. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಕಾಲ್ ಬಂದಾಗ ಅವ್ರು ನನಗೆ ಹೇಳಿದರು ಡುವೆಟ್ ರೌಂಡ್ ಅಂತ. ಡುವೆಟ್ ರೌಂಡ್ ಆ ಟೈಮಲ್ಲಿ ಎಲ್ಲರಿಗೆ ಎಕ್ಸಾಮ್ಸ್ ಇತ್ತು, ನನ್ನ ಕಸಿನ್ಸಿಗೆಲ್ಲ ಎಕ್ಸಾಮ್ಸ್ ಇತ್ತು. ಪ್ಲಸ್ ನನಗೆ ಯಾರು ಅಷ್ಟು ಮ್ಯಾಂಗ್ಳೂರಲ್ಲಿ ಅಷ್ಟು ಅಂದರೆ ಡ್ಯಾನ್ಸ್ ರಿಲೇಟೆಡ್ ಪೀಪಲ್ ಯಾರೂ ಪರಿಚಯ ಇಲ್ಲ. ಸೊ ನಾನು ಹೀಗೆ ಟೆನ್ಷನ್ ತೊಗೊಂಡು 1 ವಾರ ಇರುವಾಗ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ಯಾರಿಲ್ಲ, ಈಗ ನೀವೇ ಪರ್ಫಾರ್ಮ್ ಮಾಡಬೇಕಾಗ್ಬೋದು ಅಂತ. ಇಟ್ ವಾಸ್ ಅ ಶಾಕ್ ಫಾರ್ ಮೀ, ಟ್ರಸ್ಟ್ ಮೀ, ಇಟ್ ವಾಸ್ ಅ ಶಾಕ್. ಆ ಮೂಮೆಂಟಿಗೆ ಎಂಚ ರಿಯಾಕ್ಟ್ ಮಲ್ಪಡುವಂತ ಗೊತ್ತಾಯ್ತು. ಬಟ್ ಎನ್ನೆಲ್ಲ ಡೆಡಿಕೇಶನ್ ಒಂಜೆ ಇತ್ತಂದು ಅದು ಎನ್ನ ಮಿಸ್ಸಸ್ಗೆ ಎನ್ನ ಬುಡದಿಗೆ ಒಂದು ಸ್ಟೇಜ್ ತೆಗೆದು ಆ ಸ್ಟೇಜ್ ಅಲ್ಲಿ ಮಿತ್ತ ಬರೋಡಪ್ಪ ಅಂದು ಎಂಚ ಮ್ಯಾನೇಜ್ ಮಲ್ಪುನ್ ಮೇಗ ಪನ್ನಾಗ ಎಂಚಲ ಆಪುನ್ ಹಿಂಗೆ ಪುಲೆಕಾಂಡೆ ಲಕ್ಕಲೆ ಹೆಂಗೆ ಪಣ್ಣ ನೈಟ್ ಶಿಫ್ಟ್ ಹಿಡ್ದು ಏನು ಪಿರಬತ್ತದು ಪುಲೆಕಾಂಡೆ ಲಕ್ಕದು ಪರ್ಫಾರ್ಮೆನ್ಸ್ ಕೊರೋಡು ಒಂದು ಪಾಸಿಬಲ್ ಮೇಗ. ಎಸ್ ವಿಲ್ ಟ್ರೈ. ಶಿ ಹ್ಯಾಡ್ ದಟ್ ಕರೇಜ್ ಇನ್ ಹಿಂಗೆ ದಾದ ಮಲ್ತ ಪ್ರೀವಿಯಸ್ ಡೇ ಇನ್ಫಾರ್ಮ್ ಮಲ್ತಿದ ತಕ್ಷಣ ರಾತ್ರಿ ಹೆಂಗೆ ಫೋನ್ ಮಲ್ತಿತ್ತಲ್ಲ ಅಲ್ಲಿ ಕೂಡ ಕನ್ಫರ್ಮ್ ಮಲ್ಪಾರೆ ಪುಲೆಕಾಂಡೆ ಬರ್ತದ್ದು ಫಸ್ಟ್ ಡೇದ ಪ್ರಾಕ್ಟೀಸ್ ಸ್ಟಾರ್ಟ್ ಆಂಡಿ ಆಯ್ತು ದುಂಬು ಈತ್ ಮುಟ್ಟ ಡ್ಯಾನ್ಸಿಗೆ ಕಾರ್ದಿದ್ದಿತ್ತಿಜೆ ಪುಲೆಕಾಂಡೆ ಕೊರಿಯೋಗ್ರಾಫರ್ ಇಜ್ಜೇರಿ ಹಿಂಗೆ 2 ಜನನೇ ಪರ್ಫಾರ್ಮೆನ್ಸ್ 5:30 4:30 4 o'clock 4:30ಗೆ ಲಕ್ಕವನಿ ಲಕ್ಕಾದು ಪುಲೆಕಾಂಡೆ ಲಕ್ಕಾದು ಇಲ್ಲದಕ್ಲೆ ಗೊತ್ತವರ ಬಲ್ಲಿ ಅದಕ್ಕೆ ಪಣ್ಣ ಸೌಂಡ್ ಬರ್ತನ ಪ್ರಾಯದಕ್ಕಲ್ಲಿ ಉಪ್ಪುನಿ ಅಂಚಾದು ಡೋರ್ ಪೂರ ಕ್ಲೋಸ್ ಮಾಡ್ತದ್ದು ವಾಲ್ಯೂಮ್ ಆಪುನಾತ್ ಕಮ್ಮಿ ಇದು ಹೆಂಗೆಲ್ಲ ಆ ಒಂಜಿ ಅಡ್ಜಸ್ಟ್ ಮಲ್ತದ್ದು ಪ್ರಾಕ್ಟೀಸ್ ಮಲ್ತ ಅವಲ್ಲ 1 hour ಜಾಸ್ತಿ ಮಲ್ತಿದ ತಕ್ಷಣ ಹೆಂಗೆ ಟೈಮ್ ಮಿಸ್ ಆಪುಂಡು ಎನ್ನ ಸ್ಕೆಡ್ಯೂಲ್ ಮಿಸ್ ಆಪುಂಡು ಇಂಚನೆ ಕಂಟಿನ್ಯೂ ಮಲ್ತು 3-4 days ಮಲ್ತ 5th ಡೇಗೆ ಹೆಂಗೆ ಹೋಪೆ ಇಜ್ಜಿ ಹೆಂಗೆ ಆಪುನೇ ಇಜ್ಜಿ ಪನ್ನೆ ಕೂಡ ಎಂಚಾಂಡಲ ಆಲೇ ಕನ್ವಿನ್ಸ್ ಮಲ್ತ ಅಲ್ಲಿ ಎಂಚಾಂಡಲ ಮಲ್ತದ ಹೆಂಗೆ ಪರ್ಫಾರ್ಮ್ ಮಾಡ್ಕೊಂಡು ಲೆಟ್ಸ್ ಸಿ ಬಂದು Mommy dance, dance, mommy dance, dance, mommy dance. ನನಗೆ ಗೊತ್ತುಂಟು ಐ ಕ್ಯಾನ್ ಡೂ ಇಟ್ ಬೆಟರ್. ಬಟ್ ಅವ್ರು ಹೇಗೆ ಮಾಡ್ತಾರೆ ಸ್ಟೇಜಲ್ಲಿ ಅಂತ ಐ ವಾಸ್ ನಾಟ್ ವೆರಿ ಶ್ಯೂರ್. ಯಾಕಂದರೆ ನನಗೆ ಒಮ್ಮೆ ಕ್ಯಾಮ್ರಾ ಫೇಸ್ ಮಾಡಿ ಅಭ್ಯಾಸ ಆಗಿತ್ತು, ಅವರಿಗೆ ಅದು ಫಸ್ಟ್ ಅಟೆಂಪ್ಟ್ ಆಗಿತ್ತು. ಸೊ ದೇ ವರ್ ಆಲ್ಸೋ ನರ್ವಸ್, ಐ ವಾಸ್ ಆಲ್ಸೋ ನರ್ವಸ್. ಪೋರ್ದು ಪರ್ಫಾರ್ಮ್ ಆಲ್ತೆ ಆ್ಯಂಡ್ ಲಾಸ್ಟಿಗೆ ಕಮೆಂಟ್ಸ್ ವಾ ನಮ್ಮನೆ ಬಂದ ಇಟ್ ವೆಂಟ್ ಅಪ್ ಟು ಅ ಲೆವೆಲ್ ಸಲ್ಮಾನ್ ಖಾನ್ ಪನ್ನೀರ್. ಬಟ್ ಇಟ್ ವಾಸ್ ನಾಟ್ ಆನ್ ಅ ಪಾಸಿಟಿವ್ ನೋಟ್, ಇಟ್ ವಾಸ್ ಆನ್ ಅ ಫನ್ನಿ ನೋಟ್. ಅವ್ರು ಟ್ರೈ ಮಾಡಿದ್ರು, ಹಿ ಪುಟ್ ಹಿಸ್ ಎಫರ್ಟ್. ಮತ್ತು ಜಡ್ಜಸ್ ಹೇಳಿದರು ಇಟ್ ವಾಸ್ ಗುಡ್ ಬಟ್ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ನನ್ನ ರಿಸಲ್ಟ್ ಸ್ವಲ್ಪ ಹೋಲ್ಡಲ್ಲಿತ್ತು.
It was not as good as how others performed. ಲಾಸ್ಟ್ ಬರ್ಪುನಿಯರ್ ಬಂಗದ ಬಿಟ್ಟು ಕಣ್ಣನಿ ಅದು No, but very true. Very good, very good. ಕಾರ್ ಬದಲಿ ಫಸ್ಟ್ ಕಾರ್ ಬದಲಾರ್ನ ಎಸ್ Dance, daddy dance ಇತ್ತು ನಾ ಗ್ಯಾರಂಟಿ ಯಾರಿತ್ತು ಓಕೆ ಸೊ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಮ್ಮಿಗೆ ಒಂದು ಸಪೋರ್ಟ್ ಮಾಡ್ತಂದಿದ್ದಾರೆ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಆರ್ ಸಪೋರ್ಟಿಂಗ್ ಯುವರ್ ವೈಫ್ ಸೊ ಕೀಪ್ ಸಪೋರ್ಟಿಂಗ್ ಹರ್ ಲಾಸ್ಟಿಗೆ ಐ ರಿಸೀವ್ಡ್ ಅ ಕಾಲ್ ಇನ್ ದ ಈವ್ನಿಂಗ್ ಒಂಜಿ ಈವ್ನಿಂಗ್ 3rd or 4th ಡೇ ಐ ರಿಸೀವ್ಡ್ ಅ ಕಾಲ್ ಫ್ರಮ್ ನಮ್ಮ ಟಿವಿ ಆ್ಯಂಡ್ ದಟ್ ವಾಸ್ ಅ ಗ್ರೇಟ್ ನ್ಯೂಸ್ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಸೆಲೆಕ್ಟ್ ಆಗ್ತಾರೆ ಸೊ ಇಟ್ ಈಸ್ ಗೋಯಿಂಗ್ ಟು ಯು ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ರೌಂಡ್ I was very happy. I took it as an opportunity. ನಾನು ನನ್ನ ಮಾವನ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿದೆ, ಹೀಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದೆ, ಫಸ್ಟ್ ಈಗ ಎಂತ ಮಾಡಬೇಕು ಹೇಳಿ, ಎಲ್ಲರಿಗೆ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಸೊ ದಿಸ್ ಟೈಮ್ ನಾನು ಕೊರಿಯೋಗ್ರಾಫರ್. ನನ್ನ ಮಾವ ಒಂದೇ ಹೇಳಿದ್ದು, ಯು ಟೇಕ್ ದ ಬೆಸ್ಟ್ ಕೊರಿಯೋಗ್ರಾಫರ್ ಇನ್ ಮ್ಯಾಂಗ್ಳೂರ್, ಐ ವಿಲ್ ಸರ್ಚ್ ಫಾರ್ ಇಟ್ ಆರ್ ಯು ಸರ್ಚ್ ಫಾರ್ ಇಟ್, ಐ ಡೋಂಟ್ ನೋ ಹೌ, ಟೇಕ್ ದ ಬೆಸ್ಟ್ ಕೊರಿಯೋಗ್ರಾಫರ್, ಗಿವ್ ಯುವರ್ ಬೆಸ್ಟ್ ಬಿಕಾಸ್ ಐ ಟ್ರಸ್ಟ್ ಇನ್ ಯು ಕ್ಯಾನ್ ಡೂ ದ ಬೆಸ್ಟ್ ಅಂತ. ಸೊ ನಾನು ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ನನ್ನ ಒಂದು ಪ್ರಾಬ್ಲಮ್, ಬಿಕಾಸ್ ಐ ಆಮ್ ವರ್ಕಿಂಗ್, ಐ ಕಮ್ ಫ್ರಮ್ ಆಫೀಸ್ ಆಫ್ಟರ್ 7, ಸೊ ಆಫ್ಟರ್ 7 ಕೊರಿಯೋಗ್ರಾಫರ್ಸ್ ಸಿಗ್ತಾ ಇರಲಿಲ್ಲ, ನನಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಆಫ್ಟರ್ 7 ಆಬ್ವಿಯಸ್ಲಿ ಕೊರಿಯೋಗ್ರಾಫರ್ಸ್ ಬ್ಯುಸಿ ಇರ್ತಾರೆ ಅಥವಾ ಅವರ ಸ್ಕೆಡ್ಯೂಲ್ಸ್ ಬುಕ್ ಆಗಿರ್ತದೆ. ಸೊ ಲಾಸ್ಟಿಗೆ ನಾನು ಐ ಅಪ್ರೋಚ್ ದ ಟೀಮ್, ನಮ್ಮ ಟಿವಿ ಟೀಮ್, ಐ ಅಪ್ರೋಚ್ ಸೌಜನ್ಯ ಆ್ಯಂಡ್ ಸೋಮಶೇಖರ್ ಸರ್ ರಿಗಾರ್ಡಿಂಗ್ ದ ಕೊರಿಯೋಗ್ರಾಫರ್ಸ್ ಆ್ಯಂಡ್ ಸೌಜನ್ಯ ಮೇಡಮ್ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಕೊಟ್ಟು ಹೂ ಕ್ಯಾನ್ ಟ್ರೈನ್ ಮಿ ಆಫ್ಟರ್ 7. ಅದರಲ್ಲಿ ನನಗೆ ಅವರು ಆರ್ಯನ್ಸ್ ಇದು ನಂಬರ್ ಕೊಟ್ಟರು ಆ್ಯಂಡ್ ದೆ ಟೋಲ್ಡ್ ಹಿ ಈಸ್ ಅ ವೆರಿ ಗುಡ್ ಕೊರಿಯೋಗ್ರಾಫರ್, ಹಿ ಕ್ಯಾನ್ ಟ್ರೈನ್ ಯು ಬೆಟರ್ ಅಂತ. ಆಫ್ಟರ್ ದ್ಯಾಟ್ ಐ ಟುಕ್ ಆರ್ಯನ್ಸ್ ಸಜೆಷನ್, ಐ ವಾಸ್ ಗೈಡೆಡ್, ಐ ವಾಸ್ ಟ್ರೈನ್ಡ್ ಅಂಡರ್ ಆರ್ಯನ್ಸ್. ಹಾಗೆ ಸೆಕೆಂಡ್ ರೌಂಡ್ ಆಯಿತು. ಸೆಕೆಂಡ್ ರೌಂಡ್ ಆಗಿ ನೆಕ್ಸ್ಟ್ ಮೀಟಿಂಗಿಗೆ ಕರೆದ್ರು. ಮೀಟಿಂಗಲ್ಲಿ ಎಲ್ಲರೂ ಒಂದು ಥೀಮ್, ಎಲ್ಲರಿಗೆ ತುಂಬ ಮಮ್ಮೀಸ್ ಇದ್ದರು, ಸೊ ಒಬ್ಬೊಬ್ರಿಗೆ ಒಂದೊಂದು ಥೀಮ್ ಇತ್ತು. ಹಾಗೆ ನನಗೆ ವಿಮೆನ್ಸ್ ಸಿಕ್ಕಿತ್ತು ಥೀಮ್. ನಾನು ಹೋಗಿ ಆರ್ಯನ್ಸ್ ನವೀನ್ ಶೆಟ್ಟಿ ಹತ್ರ ಡಿಸ್ಕಸ್ ಮಾಡಿದೆ. ಅವರು ಹೇಳಿದರು, ಹೀಗೆ ಕಂಟೆಂಪ್ರರಿ ಸ್ಟೈಲ್ ಮಾಡುವ ವಿಮೆನ್ಸ್ ಥೀಮಲ್ಲಿ, ವಿಮೆನ್ ಹುಡ್ಡನ್ನು ತೋರಿಸುವ, ಹೇಗೆ ಒಂದು ಹೆಣ್ಣು ಯಾವ ಥರದಲ್ಲಿ ಫೇಸ್ ಮಾಡ್ತಾರೆ, ಕಷ್ಟ ಫೇಸ್ ಮಾಡ್ತಾರೆ, ಆದರೂ ಮೆಟ್ಟಿ ನಿಂತು ಹೇಗೆ ಮುಂದೆ ಬರ್ತಾರೆ ಲೈಫಲ್ಲಿ, ಅದನ್ನು ತೋರಿಸುವ ಅಂತ. ಐ ಟುಕ್ ಇಟ್ ಪಾಸಿಟಿವ್ಲಿ. ಅವ್ರು ಹೇಳಿದರು ಕಂಟೆಂಪ್ರರಿ ಮಾಡುವ. ನಾನು ಕ್ಲಾಸಿಕಲ್ ಡ್ಯಾನ್ಸರ್, ನಾನು ಅದು ಸಹ ಕಲ್ತದ್ದು ಸ್ಟೂಡೆಂಟ್ ಆಗಿರೋ ಸ್ಕೂಲಲ್ಲಿರುವಾಗ. ಸೊ ಕ್ಲಾಸಿಕಲ್ ಡ್ಯಾನ್ಸಿಂದ ಕಂಟೆಂಪ್ರರಿದು ಸಹ ಗೊತ್ತಿಲ್ಲ. ಸೊ ಹೇಗೆ ಅಂತ ಹೇಳುವಾಗ ಅವರು ತುಂಬ ಪೇಷನ್ಸಲ್ಲಿ ನನಗೆ ಎಷ್ಟು ಸಲ ನಾನು ಕೇಳಿದರು ಅಷ್ಟು ಸಲ ಕಲಿಸಿಕೊಟ್ಟು, ಪ್ರತಿಯೊಂದು ಸ್ಟೆಪ್ಪನ್ನು ನನಗೆ ಕ್ಲಿಯರ್ ಮಾಡಿಕೊಟ್ಟು, ಸ್ಟೆಪ್ ಬೈ ಸ್ಟೆಪ್ ನನಗೆ ಮ್ಯೂಸಿಕ್ ಸೆಲೆಕ್ಷನ್ ಆಗಲಿ, ನನಗೆ ಅದು ಅರ್ಥ ಆಗುವಾಗೆ, ಸ್ಟೋರಿ ಅರ್ಥ ಆಗುವಾಗೆ ನಾನು ಹೇಗೆ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಯಾವ ಥರ ಫೀಲಿಂಗಲ್ಲಿ ಆ ಡ್ಯಾನ್ಸನ್ನು ಜನರಿಗೆ ಮುಟ್ಟಿಸಬೇಕು ಅಂತ ನನಗೆ ಮನಕ್ಕೆ ಹೋಗುವಾಗೆ ಎಕ್ಸ್ಪ್ಲೇನ್ ಮಾಡಿದರು. ಸೊ ಐ ಟ್ರೈಡ್ ಮೈ ಬೆಸ್ಟ್. ನಾನು ತುಂಬ ಎಫರ್ಟ್ ಹಾಕಿದೆ. ಹಾಗೆ ಅದನ್ನು ನಾನು ಹಾಗೆ ಪರ್ಫಾರ್ಮ್ ಮಾಡುವಾಗ ಇಟ್ ರಿಯಲಿ ಟಚ್ಡ್ ಎವ್ರಿಬಡೀಸ್ ಹಾರ್ಟ್. ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಸಿಕ್ಕಿತ್ತು. ಐ ವಾಸ್ ರಿಯಲಿ ಹ್ಯಾಪಿ. ಐ ವಾಸ್ ರಿಯಲಿ ಸರ್ಪ್ರೈಸ್ ದಟ್ ಐ ಕುಡ್ ಡೂ ಇಟ್. ಐ ಕುಡ್ ಡೂ ಜಸ್ಟಿಸ್ ಟು ಮೈ ಟ್ರೈನರ್ಸ್ ಟ್ರೈನಿಂಗ್. ಅವರಿಗೂ ಖುಷಿ ಆಯಿತು. ಅವರು ಕೂಡ ಹೇಳಿದರು, ನೀನು ಚಂದ ಮಾಡಿದಿ ಅಂತ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ತೆಡಿಲ್ ಪರ್ಫಾರ್ಮೆನ್ಸ್ ಫ್ರಮ್ ಕಾರ್ನೆಲ್ ಸರ್ ಕೊಡಲಿಲ್ಲ, ನಾನು ಕೇಳಿದ್ರು ಕೂಡ. ಹವೆವರ್ ಇಟ್ ವಾಸ್, ಅವ್ರು ಹೇಳಿದರು ದಟ್ ಯು ಡಿಸರ್ವ್ ಬೆಟರ್, ಯು ಕ್ಯಾನ್ ಟ್ರೈ ಬೆಟರ್, ಯು ಕ್ಯಾನ್ ಡೂ ಬೆಟರ್, ಓನ್ಲಿ ದೆನ್ ಐ ವಿಲ್ ಗಿವ್ ಇಟ್ ಟು ಯು ಅಂತ. ಸೊ ಆ ಪ್ರಾಕ್ಟೀಸ್ ನಾನು ಕಂಟಿನ್ಯೂ ಮಾಡಿದೆ ಆ್ಯಂಡ್ ದ women theme dance was really appreciated by everybody. I'm really thankful for that. 1 2 3 4 1 2 bend. ಅಲ್ಲಿ ನೀವು ಡೌನ್ ಹೋಗಬೇಕು. ಡೌನ್ ಮಾಡಿ ಕರೆಕ್ಟ್ ಆಗಿ. 1 2 3 4 5 1 2 3. Dreams on fire, higher and higher. ದ ಸೆಟಪ್ ಆಫ್ ದಿ ಇದು ನಮ್ಮ ಟಿ ವಿದು ಮತ್ತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆರ್ಗನೈಸರ್ಸ್, ದ ವಂಡರ್ಫುಲ್ ಸೆಟಪ್. ನಾನು ನೋಡಿದ್ದೆ, ನಿರೂಪಕರಾಗಲಿ, ನಿರ್ದೇಶಕರಾಗಲಿ, ಮ್ಯೂಸಿಕರಾಗಲಿ, ಆರ್ MC ದ ಮಾತನಾಡೋರ್ದಾದರೆ ಏನು ಇದು ಭಾಳ ಚೆನ್ನಾಗಿದೆ. ಅದರಲ್ಲಿ ನನಗೆ ಭಾಳ ಖುಷಿಯಾಗಿದೆ ಅಂದರೆ
ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಗಿದೆ, ಫಸ್ಟ್ ಮ್ಯೂಸಿಕ್ ಒಂದಿತ್ತು ಜಿಂಗ್ ಚಿಕ್ ಅಂತ. ಏನು ಮ್ಯೂಸಿಕ್ಕು! ಅಷ್ಟರೊಳಗೆ ನಮ್ಮ ರೂಪೇಶ್ ಶೆಟ್ರು ಬಂದರು. ಅವ್ರದ್ದೊಂದು ವಾಯ್ಸ್ ಕೇಳಿದರೆ ನಾನು ಹೇಳ್ತೇನೆ, ಅವ್ರದ್ದು ವಾಯ್ಸ್ ಪ್ಯೂರ್ ತಾಮ್ರದಕ್ಕೆ ಹೊಡೆದಾಗಿದೆ. ನೀವು ತಬ್ಲಾಗೆ ಕೇಳಬೇಡಿ, ತಾಮ್ರಕ್ಕೆ ಒಂದು ಸೌಂಡ್ ಬರ್ತದೆ ಅಂಥ ಗೋಲ್ಡನ್ ವಾಯ್ಸ್ ನಮ್ಮ ರೂಪೇಶ್ ಶೆಟ್ರ್ ಹತ್ರ ಇದೆ. ಅವರು ಹೇಗೆ ಮಾಡ್ತಾರೆ ಅಂತ ನಾನು ಹೇಳ್ತಿದ್ದೆ. ಅವರು ಬಂದ ಕೂಡಲೇ ಸ್ಟೇಜ್ನಲ್ಲಿ ಎಲ್ಲ ಒಂದು ಸಮಾರಂಭದಲ್ಲಿ ಎಲ್ಲ ವಾದ್ಯದವರು ಒಂದೇ ಸರ್ತಿ ವಾದ್ಯ ಮಾಡಿದರೆ ಹೇಗಾಗತ್ತೆ ಸಮಾರಂಭದಲ್ಲಿ, ಆ ಥರ ಆಗತ್ತೆ. ಅವ್ರು ಬಂದ ಕೂಡಲೇ ಒಂಥರ ಗೆಲಪ್ ಬರ್ತದೆ, ಒಂದು ಶೋ ಬರ್ತದೆ. ಅದು ನೋಡಿ ನನಗೆ ಭಾರಿ ಖುಷಿ ಆಯಿತು. ಬ್ಯಾಂಗ್ ಆನ್ ಅದೇ ನಮ್ಮ ಪೈಸಾ ವಸೂಲ್ ಹೋಗಿ. It was a wow performance for me. Dance, mommy, dance. Dance, mommy, dance. Dance, mommy, dance. ಹಾಗೆ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡಬೇಕಾಗಿ ಬಂದಾಗ ಈ ಸಲ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡುವ ಟೈಮಲ್ಲಿ ನಮಗೆ ತುಂಬ ಟೈಮ್ ಸಿಕ್ಕಿತ್ತು. ಆ್ಯಕ್ಚುಲಿ ನಿಯರ್ಲಿ 1.5 months ಸಿಕ್ಕಿತ್ತು. ಹವೆವರ್ ಅದೇನೋ ಹೇಳ್ತಾರಲ್ಲ, ಹರ್ಡಲ್ಸ್ ಬರಬೇಕು ಲೈಫಲ್ಲಿ, ಆಗ ಮಾತ್ರ ಲೈಫಲ್ಲಿ ಮುಂದೆ ಬರಲಿಕ್ಕೆ ಆಗ್ತದೆ, ಜಾಸ್ತಿ ಎಫರ್ಟ್ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ 1.5 months ಇಷ್ಟು ಇದ್ದರೂ ಕೂಡ ನನಗೆ ಒಂದು ದಿನ ಸಹ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್. ಆ ಟೈಮಲ್ಲಿ ನನ್ನ ಹೆಲ್ತ್ ತುಂಬ ಹಾಳಾಯಿತು. ಐ ಹ್ಯಾಡ್ ಸಮ್ ಇಶ್ಯೂಸ್ ವಿತ್ ದ ಹೆಲ್ತ್ ಬಿಕಾಸ್ ಆಫ್ ವಾಟ್ ಐ ಕುಡ್ ನಾಟ್ ಪ್ರಾಕ್ಟೀಸ್ ಎಟ್ ಆಲ್. ಐ ಥಾಟ್ ಆಫ್ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ಐ ಆಮ್ ಬ್ಯಾಕಿಂಗ್ ಆಫ್, ಐ ಕಾಂಟ್ ಟೇಕ್ ದ ಸ್ಟ್ರೆಸ್, ಹೆಲ್ತ್ ಇಶ್ಯೂಸ್, ಆಫೀಸ್ ಅದು ಇದು ಮಾಡಲಿಕ್ಕೆ ಐ ಕಾಂಟ್ ಡೂ ಇಟ್ ಎನಿಮೋರ್, ಸೊ ಬ್ಯಾಕ್ ಆಫ್ ಮಾಡ್ತೇನೆ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ಅಷ್ಟು ಬೇಗ ಯು ಲೂಸ್ ಹೋಪ್, ಅಷ್ಟು ಬೇಗ ನೀನು ಸೋಲ್ ಒಪ್ಪಿಕೊಂಡಾಯ್ತಾ, ಇಫ್ ಯು ಡೋಂಟ್ ಫೇಸ್ ಹರ್ಡಲ್ ಹೇಗೆ ನೀನು ನಾಳೆ 4 ಜನರಿಗೆ ಹೇಳ್ತಿ, ನೀನು ಹೇಗೆ ಹೇಳ್ತಿ, ನೀನು ಕಷ್ಟಪಟ್ಟು ಮೇಲೆ ಬಂದದ್ದು, ಸುಲಭದಲ್ಲಿ ಯಾವುದೂ ಸಹ ಸಿಗೋದಿಲ್ಲ, ಇಟ್ಸ್ ಓಕೆ, ಯು ಪುಟ್ ಯು ಎಫರ್ಟ್. ನನ್ನ ಕೊರಿಯೋಗ್ರಾಫರ್ಸ್ ಹತ್ರ ಸಹ ಡಿಸ್ಕಸ್ ಮಾಡಿದೆ, ಸರ್ ನನಗೆ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ, ಟೈಮ್ ಸಹ ಸಿಗೋದಿಲ್ಲ, ಸೊ ಹೆಲ್ತ್ ಇಶ್ಯೂಸ್ ಸಹ ಉಂಟು, ಆಗೋದಿಲ್ಲ. ಅವ್ರು ಸಹ ಹಾಗೆ, ನನ್ನ ಹಸ್ಬೆಂಡ್ ಮತ್ತು ನವೀನ್ ಸರ್ ಮತ್ತು ಸುಷ್ಮಾ ಮೇಡಮ್ ಹೇಳಿದರು, ನೀವೇನು ಟೆನ್ಷನ್ ತಗೊಳ್ಬೇಡಿ, ನಮಗೆ 4 ದಿನ ಸಿಕ್ಕಿದ್ರೆ ಸಾಕು, ನಿಮ್ಮನ್ನು ಚಂದ ಮಾಡಿ ಟ್ರೈನ್ ಮಾಡ್ತೇವೆ ಅಂತ. ಆ್ಯಕ್ಚುಲಿ ನಾವು ಥೀಮ್ ಕೂಡ ನಮ್ಮದು ಹಾರರ್ ಥೀಮ್ ಇತ್ತು, ವೇರ್ ನಾವು ತುಂಬ ಗ್ರ್ಯಾಂಡ್ ಸ್ಟೆಪ್ಸ್ ಆಗಬೇಕು, ಏರಿಯಲ್ ಆ್ಯಕ್ಟ್ ಮಾಡಬೇಕು, ಅದು ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದೆವು. ಬಟ್ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಯಾವುದೂ ಸಹ ಮಾಡಲಿಕ್ಕೆ ಆಗಲಿಲ್ಲ. ಲಾಸ್ಟ್ ಮೂಮೆಂಟಿಗೆ ವಿ ಹ್ಯಾಡ್ ಟು ಟೇಕ್ ಅ ವೆರಿ ಸಿಂಪಲ್ ಥೀಮ್, ಜಸ್ಟ್ ಸಿಂಪಲ್ ಆಗಿ ಮಾಡುವ ಹಾಗೆ, ನನ್ನ ಹೆಲ್ತಿಗೆ ಸಹ ನನ್ನ ಜಸ್ಟ್ ಎಕ್ಸ್ಪ್ರೆಷನಲ್ಲೇ ಜನರ ಮನಸ್ಸಿಗೆ ಮುಟ್ಟಿಸುವ ಹಾಗೆ ಪ್ರಾಕ್ಟೀಸ್ ಮಾಡಬೇಕಿತ್ತು. ಸೊ ವಿದಿನ್ 4 days, ಇವನ್ ದೋ ವಿ ಹ್ಯಾಡ್ 1.5 months, ವಿ ಹ್ಯಾಡ್ ಗಾಟ್ ಓನ್ಲಿ 4 days to practice, and ಆ 4 days ಅಲ್ಲಿ ಐ ಪುಟ್ ಆಲ್ ಮೈ ಎಫರ್ಟ್. ಸ್ಯಾಟರ್ಡೆ ಸಂಡೇ ಫುಲ್ ಡೇ ಪ್ರಾಕ್ಟೀಸ್ ಮಾಡಿ ಐ ಪುಟ್ ಫಾರ್ವರ್ಡ್. ನನ್ನ ಎಲ್ಲ ಎಷ್ಟು ಸ್ಟ್ರೆಂತ್ ಉಂಟು ಅದನ್ನು ಯೂಸ್ ಮಾಡಿ ಆ ಡ್ಯಾನ್ಸ್ ಕಲಿತು ಸ್ಟೇಜಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ. ದೆರ್ ವೇರ್ ಅ ಲಿಟಲ್ ಬಿಟ್ ಇಶ್ಯೂಸ್ ವಿತ್ ದ ಕೋಆರ್ಡಿನೇಷನ್, ಜಡ್ಜಸ್ ಕೂಡ ಅದು ನೋಡಿದರು, ಬಟ್ ದೇ ವರ್ ಹ್ಯಾಪಿ ವಿತ್ ದ ಎಕ್ಸ್ಪ್ರೆಷನ್ ಆಸ್ ವೆಲ್ ಆಸ್ ಡ್ಯಾನ್ಸ್ ಆಸ್ ವೆಲ್ ಆಸ್ ಥೀಮ್, ಸೊ ದೇ ಅಪ್ರಿಷಿಯೇಟೆಡ್ ಮೀ, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಐ ಕೇಮ್ ಟು ದ ಫೈನಲ್ ರೌಂಡ್. मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहाँ था मेरा, अब है सामने, इसे छू लो जरा, मर जाऊं या जी लो जरा. गुड जॉब, सैलरी ले लो, खुशियाँ चूम लूं या रो लो जरा, मर जाऊं या जी लो जरा. ಕೊರಿಯೋಗ್ರಫಿ ಬಗ್ಗೆ ಹೇಳೋದಾದರೆ ಬೇರೆ ವರ್ಡ್ ಇಲ್ಲ. ಆದರೆ ಕೆಲವು ಕಡೆಯಲ್ಲಿ ನಿಮ್ಮ ಗ್ರೂಪ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಸ್ಟೆಪ್ಪಿಗೆ ಹೋಗ್ತಾಯಿದ್ದೀರಾ. ಒಂದು ಸ್ಟೆಪ್ ಸ್ಟಾರ್ಟ್ ಆದ ನಂತರ ಎಂಡ್ ಆಗುವಾಗ ನೀವು ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತಾಯಿದ್ದೀರಾ. ಅದು ಬಿಟ್ಟರೆ ಡ್ಯಾನ್ಸ್ ಬಗ್ಗೆ ಹೇಳೋದ್ರಲ್ಲಿ ಏನಿಲ್ಲ. Really nice dance, a very nice involvement,
Very nice choreography, very nice costume, and very nice concept. मेगा कामत मेरे इनकला सैड हिडिद फैनल सेलेक्ट आदिन कंटेस्टेंट मेरे मस्त हार्ड वर्क मल्तोंदुल्लेर दुंबु निर्दुंबुद रौंड आवड पूरा रौंड इंग्ल डिफरेंट आद मल्पोड बंद मस्त ट्रೈ मल्द अವು सक्सेस आतुंड लास्ट ग्रूप रौंड आवड ऊला ऐक ಎಂಗ್ಲ ಖಾಲಿ ಡಾನ್ಸ್ ಬಂದ ಅತ್ತಂದೆ ಎಂಗ್ಲ ಐಕ್ ಮೆಸೇಜ್ ಕೊರ್ದು ಪ್ರತಿ ರೌಂಡ್ ಒಂಜೊಂಜಿ ಮೆಸೇಜ್ ಕೊರೊಂದು ಬರೋಂದಿಲ್ಲ ಅಂಜನೆ ಫೈನಲ್ಗ್ಲ ಎಂಗ್ಲ ಎಡ್ಡೆ ಮಲ್ಪೊಡು ಬಂದು ಹಾರ್ಡ್ ವರ್ಕ್ ಮಲ್ತೊಂದಿಲ್ಲ ದುಂಬುದ ರೌಂಡ್ ಪೂರ ಜಸ್ಟ್ ಎಕ್ಸ್ಕ್ಯೂಸ್ ಕೊರೊಂದಿತ್ತ ಅರೆಗೆ ಹೆಲ್ತ್ ಪ್ರಾಬ್ಲಮ್ ಅಂಚೆ ಇಂಚ ಬಂದು ಬಟ್ ಫೈನಲ್ ಇತ್ತ ಐತೆ ಎಂಗ್ಲ ಅರ್ನ ಪ್ರತಿ ಒಂಜಿ ಮೂಮೆಂಟ್ಲ ಫಿನಿಶಿಂಗ್ ತೂವೊಂದಿಲ್ಲ ಅರ್ನ ಕರೆಕ್ಟ್ ಎಫರ್ಟ್ ಪಾಡೊಂದುಲ್ಲೆರ್ ಆರು ಇಂಚಿನ ಬಂಗಾಂಡಲ ಫೈನಲ್ ಡೆಡ್ಡೆ ಮಲ್ಪೊಡು ಬಂದು ಚಾಲೆಂಜ್ ಆದ್ ಮಲ್ತೊಂದುಲ್ಲೆರ್ ಎಂಗ್ಲ ಮಲ್ಪ ಒಂದಿಲ್ಲ. ನಾವೀಗ ಫೈನಲ್ಸಿಗೆ ತಲುಪಿದ್ದೇವೆ. ವರ್ಕಿಂಗ್ ರಿಯಲಿ ಹಾರ್ಡ್. ತುಂಬ ಭಯ ಆಗ್ತಾ ಇದೆ, ಗೊತ್ತಿಲ್ಲ ಏನಾಗ್ತದೆ ಅಂತ. ವಿ ಆರ್ ಪುಟ್ಟಿಂಗ್ ಆಲ್ ಅವರ್ ಎಫರ್ಟ್ಸ್, ಆಲ್ ಅವರ್ ಎನರ್ಜಿ. ಇಷ್ಟು ದಿನ ಹೇಗೂ ನಡೀತಿತ್ತು, ಸರ್ ಹೇಗೂ ಹೇಳಿಕೊಡ್ತಿದ್ರು, ಟ್ರೈ ಮಾಡ್ತಿದ್ರು. ಬಟ್ ಈಗ ಸರ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಹಿ ವಾಂಟ್ಸ್ ಎವ್ರಿಥಿಂಗ್ ಟು ಬಿ ಪರ್ಫೆಕ್ಟ್. ಹಾಗೆ ಅವರ ಟ್ರೈನಿಂಗ್ ಸಹ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಈಗ. ಸರಿ ಕುಣಿಸ್ತಾರೆ, ತುಂಬ ಟಯರ್ಡ್ ಆಗ್ತದೆ, ತುಂಬ ಎಫರ್ಟ್ ಹಾಕಬೇಕು, ದಿನ ಕಡಿಮೆ ಉಂಟು. ವಿ ಆರ್ ಟ್ರೈಯಿಂಗ್ ಅ ಲೆವೆಲ್ ಬೆಸ್ಟ್. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ವಿಶ್ ಮಿ ಲಕ್. ಸ್ಪೆಷಲಿ ನಿರೂಪಕರಾಗಲಿ ಇಲ್ಲದಿದ್ದರೆ ಜಡ್ಜಸ್ ಆಗಲಿ ಏನು ಡಿಪ್ಲೊಮ್ಯಾಟಿಕ್ ಆ್ಯಂಡ್ ವೆರಿ ಡಿಗ್ನಿಫೈಡ್ ಜಡ್ಜಸ್ ಆ್ಯಂಡ್ ವೆರಿ ಡಿಗ್ನಿಫೈಡ್ ಕಮೆಂಟ್ಸ್ ರಿಗಾರ್ಡಿಂಗ್ ದ ಪರ್ಫಾರ್ಮೆನ್ಸ್. ಐ ವಿಶ್ ದಿಸ್ ಆರ್ಗನೈಸೇಷನ್ ವೆರಿ ವೆಲ್. ನಂತರ ನಾನು ಹೇಳ್ತಿದ್ದೆ, ನಾನು ಇದು IPL ಮತ್ತು ಇಂಡಿಯನ್ ಐಡಲ್ಸ್ ಥರ ಇದು ಮಂಗಳೂರಿನಲ್ಲಿ ಫೇಮಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ನೀವು ಇವರಿಗೆ ಟೈಮ್ ಸಾಕಾಗಲಿಲ್ಲ, ಅಷ್ಟು ದೊಡ್ಡ ಕ್ಯೂ ಬರ್ಬೋದು ಅಂತ ಹೇಳಿದ್ದೆ. ತುಂಬ ವಿದ್ಯೆ ನಾವು ಕಲ್ತೇವೆ. ಈ ಕುಟುಂಬದವರು ಸಹ ಇವರ ವಿದ್ಯೆಗೆ ಗೊತ್ತಾಯಿತು, ಆರ್ಗನೈಸರ್ಸ್ದ ಕೆಲವು ವಿಷಯದಲ್ಲಿ ನಿಮಗೆ ಅರ್ಥ ಆಯಿತು. ಆ್ಯಂಡ್ ಒಂಥರ ಒಂದು ಸಮಾಜದಲ್ಲಿ ಒಂದು ತುಳುನಾಡಿಂದು ಒಂದು ಭರಮೆ ತೋರಿಸಿದೆ. ತುಳುನಾಡು ಮಾಡೋದು ಇದು ಎಲ್ಲ ಜಾತಿಯವರಿಗೆ ಸೇರಿಸಿ ಇದು ಮಾಡಿದ್ದು ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ನೆನೆಸ್ಕೊಳ್ತೇನೆ. बदन से टपक कर ज़मीं से लिपट कर गलियों से रस्तों से उभर कर खून चला